ಕಳೆದ ಹಲವು ದಿನಗಳಿಂದ ಸುರಿತಾ ಇರುವ ಮಳೆಗೆ ಮಂಗಳೂರು ಹೊರವಲಯದ ಪದವಿನಂಗಡಿ ಗಂಧಕಾಡ್ ಎನ್ನುವಲ್ಲಿ ಮನೆ ಭಾಗದ ತಡೆಗೋಡೆ ಕುಸಿಯುವ ಭೀತಿಯಲ್ಲಿದ್ದು ಮನೆ ಮಂದಿ ಅಪಾಯದಲ್ಲಿದ್ದಾರೆ. ಗಂಧಕಾಡ್ನ ನಿವಾಸಿ ರಾಜೇಶ್ ಅವರ ಮನೆ ಹಿಂಭಾಗ ಮುಂಭಾಗದ ತಡೆಗೋಡೆ ಬಿರುಕು ಬಿಟ್ಟಿದೆ. ಏನೋ ಸಮಸ್ಯೆಯ ಬಗ್ಗೆ ಶಾಸಕ ಭರತ್ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯೆ ಸಂಗೀತಾ ನಾಯಕ್ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವ ಆರೋಪ ವ್ಯಕ್ತ ಆಗಿದೆ. ರಾಜೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ವೇಳೆ ನನ್ನ ಕುಟುಂಬಕ್ಕೆ ಏನಾದರೂ ಅಪಾಯ ಸಂಭವಿಸಿದ್ರೆ ಇದಕ್ಕೆ ನಮ್ಮ ಜನಪ್ರತಿನಿಧಿಗಳೇ ಕಾರಣ ಆಗ್ತಾರೆ ಅಂತ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಡೆಗೋಡೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಡೇಂಜರ್ ಇಲ್ಲ. ಡೇಂಜರ್ ಒಂದು ಆಟ 2-3 ಜನಕ್ಕೂ ಹೋಗ್ತಿರ್ತಾರೆ, ಅದೇ ಗೊತ್ತಿಲ್ಲ. ಪ್ರಾಯದಾಗಲು ಪೂರ ರೈಟ್ ಪಡ್ದು ಬೋಟ್. ಹಲೋ ನಾನು ರಾಜೇಶ್ ಗಂಧಗಾಡು ಬಂದೇನೆ ರೇಪನ್ನಾಗ ಯಾನು ಎನ್ನ ಸಮಸ್ಯೆ ನಾನು ಕನ್ನಡನಾ ನಾನು ರಾಜೇಶ್ ಗಂಧಗಾಡು ಅಂತ. ನನ್ನ ಸಮಸ್ಯೆಯನ್ನು ನಾನು ಇಷ್ಟು ವರ್ಷ ಅಂದರೆ ಒಂದು 4-5 ವರ್ಷದಿಂದ ನಾನು ನಮ್ಮ ಕಾರ್ಪೊರೇಟರಲ್ಲಿ, ನಮ್ಮ MLA ಅಲ್ಲಿ ಎಲ್ಲರ ಹತ್ರನೇ ಹೇಳಿದ್ದೇನೆ. ನಾನು ಹೇಳಿ ಈ ಸಮಸ್ಯೆಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ನನಗೆ. ಅದಕ್ಕೆ ಕೊನೆಯದಾಗಿ ನಮಗೆ ಇರೋದು ಇನ್ನು ಏನಂದರೆ ಪ್ರಶ್ನವರು. ಅದಕ್ಕೆ ನಾನು ಪ್ರಶ್ನವರನ್ನು ಕರೆಸಿ ನಾನು ಇಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾವು ಗಂಡಸರು ಹೊರಗೆ ಹೋಗಿ ದುಡಿಯುವವರು, ಹೊರಗೆ ಹೋಗಿ ದುಡಿದು ಬರುವಾಗ ಇಲ್ಲಿ ಮನೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನಮಗೆ ಪ್ರೂಫ್ ಬೇಕಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಮೀಡಿಯಾದವರಿಗೆ ನಾನು ಎಲ್ಲ ಡೀಟೇಲ್ಸ್ ತೋರಿಸಿದ್ದೇನೆ ಅಂದರೆ ಅವರೀಗ ಪ್ರೂಫ್ ತೆಗೆದ್ರು ಅದರದ್ದು. ಆದರೆ ನಾನು ಈ ವಿಷಯದ ಬಗ್ಗೆ 4 ವರ್ಷದಿಂದ ಹೇಳ್ತಾ ಇದ್ದೇನೆ. MLA ಭರತ್ ಶೆಟ್ಟಿ ಅವರಿಗೂ ಮೇ ಟೈಮಲ್ಲಿ ಮಳೆ ಬರುವಾಗ ನಾನು ಫೋನ್ ಮಾಡಿದ್ದೇನೆ. ಅದಾಯಿತು, ಅದು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ 4-5 ದಿವಸ ಮಳೆ ಬರಬೇಕಾದ್ರೆ ಅವರು ಭರತ್ ಸರ್ ಅವರು ಫೋನ್ ತೆಗಿಲಿಲ್ಲ. ನಮ್ಮ ಕಾರ್ಪೊರೇಟರ್ ಸಂಗೀತಾ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿದಾಗ ಅವರು ಕೂಡ ಕಾಲ್ ತೆಗಿತಾ ಇಲ್ಲ, ಏನಿಲ್ಲ. ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೆ ನಾನು. ಯಾಕೆಂದರೆ ನಾನು ಇಲ್ಲಿ ಇರಲಿಲ್ಲ, ನನ್ನ ಕೆಲಸದ ನಿಮಿತ್ತ ನಾನು ಹೊರಗೆ ಹೋಗಿದ್ದವನು. ಅಲ್ಲಿಂದ ನಾನು ಕಾಲ್ ಮಾಡಿದೆ, ಮೇಡಮ್ ಹೀಗೆ ಆಗಿದೆ, ಹೀಗೆ ವಿಷಯ, ಹೀಗೆ ಮಳೆ ಬರ್ತಾ ಉಂಟು, ಏನು ಮಾಡೋದು, ಮನೆ ಮುಂದಿದ್ದು ಕಂಪೌಂಡ್ ಹಾಲ್ ಹೀಗೆ ಆಗ್ತಾ ಉಂಟು, ಹಿಂದಿಂದು ಕಂಪೌಂಡ್ ಹಾಲ್ ಬಿದ್ದರೆ ನಮ್ಮ ಮನೆ ಹೋಗುತ್ತೆ, ಮನೆಯಲ್ಲಿ ಜನ ಇದ್ದಾರೆ ಅಂತ ಹೇಳುವಾಗ ಇವರು ಮರುದಿವಸ ಬಂದ್ರಂತೆ. ನನ್ನ ಮನೆಯಲ್ಲಿ ಅಕ್ಕನಿಗೆ ಫೋನ್ ಮಾಡಿದಾಗ ಹೇಳಿದ್ರು, ಬಂದರು, ಆಯಿತು ಮಾಡೋಣ ಅಂತ ಹೇಳಿ ಹೋಗಿದ್ದಾರೆ. ಹೋದ ವರ್ಷ ಇದಕ್ಕೆ ನಾನು ಒತ್ತಾಯ ಮಾಡಿದ್ದಕ್ಕೆ ಕಾರ್ಪೊರೇಷನ್ಗೆ ಕರ್ಕೊಂಡು ಹೋದರು. ಅಲ್ಲಿ ಒಂದು ಅಪ್ಲಿಕೇಶನ್ ಬರೆಸಿ, ಅಪ್ಲಿಕೇಶನ್ ಎಲ್ಲ ಬರೆದಾದ್ಮೇಲೆ ತುರ್ತು ಪರಿಸ್ಥಿತಿಗೆ ಅಂತ ಕೊಟ್ಟರು. ಆಯಿತು, ಇದನ್ನು ಆದಷ್ಟು ಬೇಗ ಮಾಡುವ ಅಂತ. ಹೋದ ವರ್ಷ ಕೊಟ್ಟದ್ದು ಇದುವರೆಗೆ ಆಗಿಲ್ಲ. ಈ ವರ್ಷವೂ ಅದರ ಸುದ್ದಿನಿಲ್ಲ. ಇನ್ನೊಂದು ಆಮೇಲೆ ಅಲ್ಲೊಂದು ನಾನು ಕಂಪೌಂಡಲ್ಲಿ ತೋರಿಸಿದ್ದೆಲ್ಲ ನಿಮಗೆ, ಆ ಮಾಲನ್ನು ಮಾಡಿದ್ದಾರೆ ಕಾಂಕ್ರೀಟಾಗಿ. ಆದರೆ ಇದು ಡೇಂಜರ್ ಇದೆ. ಇಲ್ಲಿ ಈಗ ಇದು ಬಿದ್ದರೆ ಬಾವಿಗೆ ಬೀಳ್ತದೆ, ಬಾವಿನೂ ಗಟ್ಟಿ ಇಲ್ಲ ಅದು. ಇಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವವರು ಬಾವಿಗೆ ಬಿದ್ದು ಸತ್ತರೆ ಯಾರು ಜವಾಬ್ದಾರರಾಗ್ತಾರೆ? ಇದಕ್ಕೆ ಜವಾಬ್ದಾರಿ ಯಾರು? ಈಗ ರಸ್ತೆಯನ್ನು ನೋಡಿ ಸರ್, ನೀವು ಶೂಟ್ ಮಾಡಿದನ್ನ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಇದಕ್ಕೊಂದು ವ್ಯವಸ್ಥೆ. ಎಷ್ಟು 1000 ಜನ ಹೋಗ್ತಾರೆ. ಇಲ್ಲಿಂದ ಶಕ್ತಿನಗರಕ್ಕೆ ಹೋಗಿದೆ ಈ ರಸ್ತೆ. ಇಲ್ಲಿ ನಡ್ಕೊಂಡವರು ಹೇಗೆ ಹೋಗಬೇಕು? ಇದು ಕಾಂಪೌಂಡ್ ಹಾಲ್ ಬಿದ್ದು ಬಾವಿ ಬಿದ್ದು
ಯಾರಾದರೂ ವಯಸ್ಸಾದರೂ ನಡ್ಕೊಂಡು ಹೋಗೋರು ಬಾವಿಗೆ ಬಿದ್ದರೆ ಇವರು ಏನು ಮಾಡ್ತಾರೆ? ಆ ಮೇಲೆ ಬರ್ತಾರ? ಆ ಮೇಲೆ ಜೀವ ಆಗ್ತಾರೆ ಇವರು? ಅಥವಾ ಈ ಮನೆಯ ಹಿಂದಿನ ಗೋಡೆ ಮನೆಗೆ ಬಿದ್ದು, ಇದು ಎದುರಿನ ಗೋಡೆ ಬಿದ್ದು ಮನೆಯವರೆಲ್ಲ ನಾವು ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಆ ರೀತಿ ಆದ್ಮೇಲೆ ಇವರು ಓಡಿ ಬರುವುದಾ? ಅದಕ್ಕಿಂತ ಮುಂಚೆ ಎಚ್ಚರಿಕೆ ಆಗ್ತಾರ ಇವರು? ಇವರು ಜನಪ್ರತಿನಿಧಿಗಳಲ್ಲ. ಒಂದು ಕಷ್ಟ ಇದೆ ಅಂತ ನಾವು ಹೇಳಿದಾಗ, 4 ವರ್ಷದಿಂದ ಹೇಳಿದಾಗ ಇವರಿಗೆ ಯಾಕೆ ಅರ್ಥ ಆಗುದಿಲ್ಲ? ಯಾಕೆ ಗೊತ್ತಾಗುದಿಲ್ಲ? ನಾವು ಮನೆ ಬಿಟ್ಟು ಹೊರಗೋಗಿ ಕೆಲಸ ಮಾಡೋರು ಈ ಮನೆ ಬಗ್ಗೆನೂ ಚಿಂತೆ ಮಾಡಬೇಕು, ನಮ್ಮ ಕೆಲಸನೂ ಮಾಡಬೇಕು, ಎಲ್ಲೆಲ್ಲಿದ್ರು ನಾವು ಓಡಿ ಬರಬೇಕು. ಇವ್ರಿಗೆ ಹೇಳಿದ ಒಂದೇ ಒಂದು ಮಾತು ಇವರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಇವ್ರು ಕೆಲಸ ಮಾಡ್ತಾ ಇಲ್ಲ? ಇವರಿಗೆ ಹೆಸರು ಬೇಕಾ ಅಥವಾ ಒಂದು ಕೆಲಸ ಮಾಡುವ ಒಂದು ಜನಪ್ರತಿನಿಧಿಗಳು ಇವರು? ಯಾನಂತ ಹೇಳಬೇಕು ಇವರು. ಅಂದರೆ ತುಂಬ ಬೇಸರದಿಂದ 4-5 ವರ್ಷದಿಂದ ಹೇಳಿ 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 ಸಾಕಾಗಿ ಇವತ್ತು ನಾನು ಮೀಡಿಯಾದವರನ್ನು ಕರೆದು ನಾನು ಈ ವಿಡಿಯೋ ಮಾಡೋದು. ಯಾಕೆಂದರೆ ನಾಳೆ ನನ್ನ ಮನೆಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೆ, ಕಾರಣ ನಮ್ಮ MLA ಭರತ್ ಶೆಟ್ಟರ್ ಅವರಿಗೆ ನಾನು 2 ವರ್ಷದಿಂದ 3 ವರ್ಷದಿಂದ ಅವ್ರಿಗೆ ಹೇಳ್ತಾ ಇದ್ದೇನೆ, ಸಂಗೀತ ಕಾರ್ಪೊರೇಟರ್ ಅವರಿಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಅಂದರೆ ಅದರ ಪ್ರೂಫ್ ನನ್ನ ಹತ್ರ ಇದೆ, ಇಲ್ಲಿ ಮೊಬೈಲಲ್ಲಿ ಇದೆ, ಮೀಡಿಯಾದವರಿಗೆ ತೋರಿಸ್ತಿದ್ದೆ ನಾನು. ಆದರೆ ನಾನೀಗ ಇಲ್ಲಿಂದ ಬಿಟ್ಟು ನಾನು ಇನ್ನೊಂದು ಊರಿಗೆ ಕೆಲಸಕ್ಕೆ ಹೋಗುವವನು, ನಾವು ಊರು ತಿರುಗುವವರು. ಹಾಗಾಗಿ ನನ್ನ ಮನೆಗೆ ಏನಾದರೂ ಸಮಸ್ಯೆ ಆದರೆ, ಎಂಥ ಪ್ರಾಬ್ಲಮ್ ಆದರೆ ಇದಕ್ಕೆ ಕಾರಣ ನಮ್ಮ ಕಾರ್ಪೊರೇಟರು ಸಂಗೀತ ಮೇಡಮ್ ಮತ್ತು ಭರತ್ ಶೆಟ್ಟಿ ನಮ್ಮ MLA ಅವರು. ನಾನು ನೇರವಾಗಿ ಹೇಳ್ತೀನಿ, ನೇರವಾಗಿ. ಯಾಕೆಂದರೆ 4 ವರ್ಷದಿಂದ ನಾನು ಈ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇದ್ರು, ಯಾವುದೇ ರೀತಿಯ ಕ್ಯಾರ್ ಇಲ್ಲದೆ ಅವರು ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಖಂಡಿತವಾಗಿ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇದೆ. ಈ ರೀತಿ ಮಳೆ ಬರ್ತಾ ಇದೆ, ನಾವು ಮನೆ ಬಿಟ್ಟು ಹೊರಗೆ ಹೋಗಿ ದುಡಿಯೋದೆ ಮನೆಯಲ್ಲಿ ಕುತ್ಕೊಳ್ಳಿಕ್ಕಾಗುತ್ತಾ? ಮನೆಯಲ್ಲಿ ನಾವು ದುಡ್ಡು ತಿನ್ನಬೇಕಲ್ವಾ? ಹೀಗಿರುವಾಗ ಏನೇ ಸಮಸ್ಯೆ ಬಂದರೂ ಕಾರಣನೇ ನಮ್ಮ ಕಾರ್ಪೊರೇಟರ್ ಸಂಗೀತ ಮೇಡಮ್ ಮತ್ತು MLA ಭರತ್ ಶೆಟ್ಟಿ ಅವರು. ನೇರ